ಬೆಂಗಳೂರಿನಲ್ಲಿ ನಡೆದ ಪೂಜಾ ಅಕ್ವಾಟಿಕ್ ಸ್ವಿಮ್ಮಿಂಗ್ ಕಾಂಪಿಟಿಷನ್ನಲ್ಲಿ ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ 3 ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಮಂಗಳೂರಿನಲ್ಲಿರುವ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ವಿದ್ಯಾರ್ಥಿಗಳು ಈಗಾಗಲೇ ರಾಷ್ಟ್ರ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿ ಮೆಚ್ಚಿದ್ದಾರೆ. ಇದೀಗ ಮತ್ತೊಮ್ಮೆ ಇಲ್ಲಿನ ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಹೌದು, ಆಗಸ್ಟ್ 15ರಂದು ಬೆಂಗಳೂರಿನ ಪೂಜಾ ಅಕ್ವಾಟಿಕ್ ಸ್ವಿಮ್ಮಿಂಗ್ ಕಾಂಪಿಟಿಷನ್ನಲ್ಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ 3 ವಿದ್ಯಾರ್ಥಿಗಳಾದ ಬಾಲಕಿಯರ ಗ್ರೂಪ್ 4ರ ವಿಭಾಗದಲ್ಲಿ ಆರ್ನಾ ಎಂಪಿ, ಬಾಲಕರ ಗ್ರೂಪ್ 5ರ ವಿಭಾಗದಲ್ಲಿ ನೈತಿಕ್ ಎನ್ ಹಾಗೂ ಗ್ರಹಿತ್ ಜಿ ಪ್ರಭು ಪ್ರಶಸ್ತಿಯನ್ನ ಪಡೆದ ವಿದ್ಯಾರ್ಥಿಗಳು. ನೈತಿಕ್ ಎನ್ ಅವರು 50 ಮೀಟರ್ ಬ್ಯಾಕ್ ಸ್ಟ್ರೋಕ್, 50 ಮೀಟರ್ ಬಟರ್ಫ್ಲೈನಲ್ಲಿ ಚಿನ್ನದ ಪದಕವನ್ನ ಪಡೆದುಕೊಂಡ್ರೆ, 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಕಂಚಿನ ಪದಕ ಹಾಗೂ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನ ಪಡೆದುಕೊಂಡಿದ್ದಾರೆ. ಇನ್ನು ಆರ್ನಾ ಎಂಪಿ 50 ಮೀಟರ್ ಫ್ರೀ ಸ್ಟೈಲ್ ಹಾಗೂ 100 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಚಿನ್ನದ ಪದಕವನ್ನ ಗಳಿಸಿರುತ್ತಾರೆ. ಗ್ರಹಿತ್ ಜಿ ಪ್ರಭು 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಮತ್ತು 200 ಮೀಟರ್ ಐಎಂನಲ್ಲಿ ಕಂಚಿನ ಪದಕವನ್ನ ಪಡೆದಿರುತ್ತಾರೆ. ಬೆಂಗಳೂರಿನ ಪೂಜಾ ಅಕ್ವಾಟಿಕ್ ಸೆಂಟರ್ನಲ್ಲಿ ಪ್ರಶಸ್ತಿ ಪಡೆದ ಈ 3 ವಿದ್ಯಾರ್ಥಿಗಳು ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ಕೋಚ್ಗಳಾದ ಲೋಕರಾಜ್ ವಿಟ್ಲ ಮತ್ತು ಶಿವಾನಂದ ಗಟ್ಟಿಯವರಿಂದ ಮಂಗಳ ಈಜುಕೊಳ ಹಾಗೂ ಅಲೋಷಿಯಸ್ನ ಈಜುಕೊಳದಲ್ಲಿ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.